ವಿಶ್ವದಾದ್ಯಂತ ಸಂಸ್ಕೃತ ಭಾಷೆಯ ಪ್ರಚಾರ ಹಾಗೂ ಪ್ರಸಾರಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಕೃತ ಭಾರತೀಯ ಸರ್ವರಿಗೂ ಸಂಸ್ಕೃತ ಎನ್ನುವ ಸರಳ ಸಂಸ್ಕೃತ ಯೋಜನೆಯನ್ನ ಘೋಷಿಸಿದೆ. ಇದರ ಪ್ರಕಾರ 10 ವರ್ಷಕ್ಕಿಂತ ಮೇಲ್ಪಟ್ಟವರು ಮನೆಯಲ್ಲಿದ್ದುಕೊಂಡೇ ಸುಲಭವಾಗಿ ಸಂಸ್ಕೃತವನ್ನ ಕಲಿಯಬಹುದು. ಸೆಪ್ಟೆಂಬರ್ ತಿಂಗಳಲ್ಲಿ ನೋಂದಾಯಿಸಿದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಆರಂಭವಾಗಲಿದೆ ಎಂದು ಸಂಸ್ಕೃತ ಭಾರತೀಯ ಅಧ್ಯಕ್ಷರಾದ ಎಂಆರ್ ವಾಸುದೇವ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ರು. ಈ ಸರಳ ಸಂಸ್ಕೃತಕ್ಕೆ 4ನೇ ತರಗತಿ ಮೇಲ್ಪಟ್ಟವರು ಮತ್ತು ಎಲ್ಲ ಹಿರಿಯರು ಅರ್ಹರು. ಇದಲ್ಲದೆ ವಿದ್ಯಾಲಯಗಳಲ್ಲಿ ಸಂಸ್ಕೃತ ಎನ್ನುವ ಕಾರ್ಯಕ್ರಮದಲ್ಲಿ ಎಲ್ಕೆಜಿಯಿಂದಲೇ ಮಕ್ಕಳಿಗೆ ಸಂಸ್ಕೃತ ಶಿಕ್ಷಣವನ್ನ ಕೊಡುವ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆ ಎಂದು ಹೇಳಿದರು. ಶಂಕರಾಚಾರ್ಯರ ಸ್ತೋತ್ರಗಳು ಇವೆಲ್ಲ ಅದ್ಭುತವಾದಂಥ ಸಾಹಿತ್ಯ. ಅದು ನಮ್ಮ ಜನಗಳಿಗೆ ಸಿಗದೇನೆ ಅದು ಹೋಗಬಾರ್ದು ಅನ್ನೋ ಸಂದರ್ಭದಲ್ಲಿ ಅವರು ಸಹ ಈ ಕೆಲಸವನ್ನ ಮಾಡಿರೋದನ್ನ ನಾನು ಅವರಿಗೆ ನೆನಪಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ಕೆಲಸಗಳಿಗೆ ಜನ ಏನು ಹಳೆ ಕಾಲದ್ದು ದೊಡ್ಡ ವಿಚಾರ ಸಂಪ್ರದಾಯ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಂಸ್ಕೃತ ಭಾರತಿ ಮಂಗಳೂರು ವಿಭಾಗದ ಸಂಯೋಜಕರಾದ ಸತ್ಯನಾರಾಯಣ ಕೆವಿ, ಗಜಾನನ ಬೋವಿಕಾನ, ಡಾಕ್ಟರ್ ಮಧುಕೇಶ್ವರ ಶಾಸ್ತ್ರಿ ಉಪಸ್ಥಿತರಿದ್ದರು.